ಹಲೋ ನಮಸ್ಕಾರ ಎಲ್ರಿಗೂ ನಮಸ್ತೆ. ಸೊ ವೀಕ್ಷಕರೇ, ಒಂದು ಸುಂದರವಾದಂತಹ ಮನೆ ಕಟ್ಟುವಂಥದ್ದು ಎಲ್ಲರ ಕನಸು. ಈ ಒಂದು ಕನಸಿಗಾಗಿ ಅದೆಷ್ಟೋ ವರ್ಷ ಕಾದು ಒಂದಷ್ಟು ಹಣ ಒಟ್ಟುಗೂಡಿಸಿ ಒಂದು ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ರೆಡಿ ಮಾಡ್ತೀವಿ. ಇಂಜಿನಿಯರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಒಂದು ಸ್ಕೆಚ್ ಕೂಡ ರೆಡಿ ಆಗುತ್ತೆ. ಫೈನಲಿ ಒಂದು ಮನೆ ಅಥವಾ ಕಟ್ಟಡದ ನಿರ್ಮಾಣ ಕೂಡ ಆಗುತ್ತೆ. ಆದರೆ ಅದಕ್ಕೆ ಫೈನಲ್ ಆಗಿ ಒಂದು ಲುಕ್ ಬರುವಂಥದ್ದು ಅಥವಾ ಫೈನಲ್ ಟಚ್ ಅಪ್ ಅಂತ ಕೊಡುವಂಥದ್ದು ಅದಕ್ಕೆ ನಾವು ಯೂಸ್ ಮಾಡುವಂತಹ ಬಣ್ಣದಿಂದ, ಅಂದರೆ ಪೇಂಟಿಂದ. ಸೊ ಒಂದು ಉತ್ತಮವಾದ ಗುಣಮಟ್ಟ ಇರುವಂಥ ಪೇಂಟ್, ಎಕ್ಸಲೆಂಟ್ ಕವರೇಜ್ ಕೊಡಬೇಕು, ಆ್ಯಂಟಿ ಆಲ್ಗಲ್ ಆಗಿರಬೇಕು, ಕಲರ್ ಲಾಕ್ ಟೆಕ್ನಾಲಜಿ ಇರಬೇಕು. ಇದೆಲ್ಲ ಇರುವಂತಹ ಒಂದು ಪೇಂಟ್ಸ್ ಯಾವುದು, ಅಂಥ ಪೇಂಟ್ಸ್ ಒಂದು ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಎಸ್ ಇದೆ. ಅದುವೇ ನಿಪಾನ್ ಪೇಂಟ್ಸ್ ಲಿಮಿಟೆಡ್. ಸೊ ಎಸ್ ವೀಕ್ಷಕರೇ, ಇವತ್ತು ನಾವು ಕೋಟೇಶ್ವರದ ಅಚಲ ಎಂಟರ್ಪ್ರೈಸಸ್ ನಿಪಾನ್ ಪೇಂಟ್ಸ್ ಲಿಮಿಟೆಡ್ ಇಲ್ಲಿದ್ದೀವಿ. ಸೊ ಏಷ್ಯಾಸ್ ನಂಬರ್ 1 ಪೇಂಟ್ ನಿಪಾನ್ ಪೇಂಟ್ಸ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ಯಾವ ರೀತಿ ಆಫರ್ಸ್ ಇರುತ್ತೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ. ನಮಸ್ತೆ. ಹೇಳಿ ಸರ್, ಏನು ಕೊಡೋದು? ನಮ್ಮದೊಂದು ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು, ನಿಪ್ಪೋನ್ ಪೇಂಟ್ ಒಳ್ಳೆ ಇದೆ ಅಂತ. ಸೊ ಏನು ಕ್ವಾಲಿಟೀಸ್ ಯಾವುದು ಬೇರೆಕ್ಕಿಂತ ನಿಮ್ಮದು ಏನು ಒಳ್ಳೆ ಕ್ವಾಲಿಟೀಸ್ ಇದೆ ಹೇಳ್ಬೋದಾ? ಖಂಡಿತ ಸರ್. ನಿಮಗೆ ಅದರ್ಸ್ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದರೆ A to Z ಈಕ್ವಲೆಂಟ್ ಪ್ರಾಡಕ್ಟ್ ನಮ್ಮಲ್ಲಿ ಇದೆ. ಬಟ್ ನಿಮಗೆ ಕ್ವಾಲಿಟಿ ವೈಸ್ ಅಂದರೆ ನಿಮಗೆ ಹೊರಗಡೆದು ಒಳಗಡೆ ಇದೆ ಸರ್. ಇವಾಗ ನನಗೆ ಇಂಟೀರಿಯರ್ ಬೇಕು, ಒಳಗೆ ಔಟ್ಡೋರು. ನಿಮಗೆ ಈಗ ಹೊರಗಡೆ ಪ್ರಾಡಕ್ಟ್ ಎಷ್ಟು ವರ್ಷದ ಪ್ರಾಡಕ್ಟ್ ಆಗುತ್ತೆ ಪ್ಲ್ಯಾನ್ ಇದೆ ಸರ್ ನಮ್ಮಲ್ಲಿ? ಅಂದರೆ 3 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. 3 years, 5 years, 8 years, 10 years, 12 years, 15 years. 8 ಇಯರಿಗೆಲ್ಲ ಆದರೆ 8 years ಆದರೆ ನಿಮ್ಗೆ ಒಳ್ಳೆ ರೇಟ್ ಮಾಡಿ ಕೊಡೋಣ ಸರ್. ಹಾಗೆ ಬೆಸ್ಟ್ ಮಾಡಿ ಕೊಡೋಣ. ನಿಮಗೆ ಒಂದು ಕೊಟೇಶನ್ ತೊಗೊಳ್ಳಿ ಸರ್, ನಿಮಗೆ ಗೊತ್ತಾಗುತ್ತೆ. ನಿಮಗೆ 8 years ಪ್ರಾಡಕ್ಟಲ್ಲಿ ನಿಮಗೆ ಕ್ವಾರ್ಟ್ಸ್ ಟೆಕ್ನಾಲಜಿ ಮತ್ತು ಹೀಟ್ ಬ್ಯಾನ್ ಟೆಕ್ನಾಲಜಿ ಇದರೆಲ್ಲ. ಅಂದರೆ ನಿಮಗೆ ಹೀಟ್ ಬ್ಯಾನ್ ಅಂದರೆ ನಿಮಗೆ ಹೊರಗಡೆ ನಿಮ್ಗೆ ಒಂದು 35-40 ಡಿಗ್ರಿ ಸೆಲ್ಸಿಯಸ್ ನಿಮಗೆ ಹೀಟ್ ಇದಾದಿದ್ದರೆ ನಿಮ್ಗೊಂದು ಅಪ್ ಟು 8 to 10 ಡಿಗ್ರಿ ಹೀಟ್ ರಿಡಕ್ಷನ್ ಮಾಡೋದು ನಿಮ್ಗೆ ಅದು. ಮತ್ತು ಇನ್ನೊಂದು ಕ್ವಾರ್ಟ್ಸ್ ಟೆಕ್ನಾಲಜಿ ಅಂದರೆ ನಿಮಗೆ ಈ ಎಲೆ ಮೇಲೆ ನೀರು ಬಿದ್ದರೆ ಹೇಗೆ ಕೆಳಗೆ ಇಳಿದು ಹೋಗುತ್ತೋ ಹಾಗೆ ಗೋಡೆ ಒಳಗಡೆ ಎಳ್ಕೊಳ್ಳೋದಿಲ್ಲ, ಹೊರಗಡೆನೇ ಹಾಗೆ ಆಗುತ್ತೆ. ಮತ್ತು ಇನ್ನೊಂದು ನಿಮಗೆ ಒಳಗಡೆದಂದು ಹಾಗೆ ನಿಮಗೆ 3 yearsನಿಂದ ಸ್ಟಾರ್ಟ್ ಆಗುತ್ತೆ. ಒಳ್ಳೊಳ್ಳೆ ಪ್ರಾಡಕ್ಟ್ ಇದೆ ನಿಮಗೆ. ಒಳಗಡೆ ಪ್ರೀಮಿಯಂ ರೇಂಜ್ ಇದೆ, ಮಿಡ್ ರೇಂಜ್ ಇದೆ, ರಾಯಲ್ ಇದೆ. ನಿಮ್ಗೆ ಯಾವ ರೇಂಜ್ ಹೇಳ್ತೀರೋ ನಾವು ಆ ರೇಂಜ್ ಕೊಡ್ತೀವಿ. ನಿಮ್ಮೊಂದು ರಾಯಲ್ ಒಂದು ಒಳಗೆ 20 ಲೀಟ್ರು, ಹಾಗೆ ಹೊರಗೆ ಒಂದು 40 ಲೀಟ್ರ್ ಒಂದು ಕೊಟೇಶನ್ ಒಳ್ಳೆ ರೇಟ್ ಹಾಕಿ ಕೊಡ್ಬೋದು. ವಾಷೇಬಲ್ ಅಲ್ಲ ಸರ್? ಹಾಂ, ವಾಷೇಬಲ್. ಓಕೆ ಸರ್, ಒಂದು ನಿಮಿಷ. ನಿಮಗೆ ನಾರ್ಮಲ್ ವಾಷೇಬಲ್ ಆದರೆ ನಿಮಗೆ ಒಂದು 7,000 ಅಪ್ ಟು 750ಇಂದ 7,500ಇಂದ 8,000 ಒಳಗಡೆ ನಿಮ್ಗೆ ಕೊಡ್ಬೋದು. ನಿಮಗೆ ಇನ್ನೊಂದು ಇದು ನಿಮಗೆ ವಾಷೇಬಲ್. ನಿಮಗೆ ಇನ್ನೊಂದು ನಮ್ಮದು ನಿಪಾನ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂದ್ರೆ, ಎಕ್ಸ್ಕ್ಲೂಸಿವ್ ಆಗಿ ಹೇಳಬೇಕಂದ್ರೆ, ಇದು ಗ್ರೀನ್ ಕೋ ಸರ್ಟಿಫೈಡ್ ಕಂಪನಿ. ಅಂದರೆ ನಿಮಗೆ ಯಾವುದೇ ಒಂದು ಮನೆ ಪೇಂಟ್ ಮಾಡಬೇಕಾದ್ರೆ ನಿಮಗೆ ಕೆಮಿಕ್ ಸ್ಮೆಲ್ ಬರ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ವೀಸಿಂಗ್ ಪೇಷಂಟ್ ಇರ್ತಾರೆ. ಹೌದು, ನಿಮಗೆ ಮಕ್ಕಳು ಇರ್ತಾರೆ, ಪ್ರಾಬ್ಲಮ್ ಇದ್ದವರಿಗೆಲ್ಲ ಅಂದರೆ ಆ ಕೆಮಿಕ್ ಸ್ಮೆಲ್ ಬಂದಾಗ ತುಂಬ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ನಮ್ದು ಏನಂದರೆ ಲೋ VOC, ಅಂದರೆ ನಿಮಗೆ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ ಆ್ಯಡ್ ಇರೋದಿಲ್ಲ ಇದರಲ್ಲಿ. ನಿಮಗೆ ಒಂದು ಪೇಂಟ್ ಮಾಡಬೇಕಾದ್ರೆ ಒಂಥರ ಫ್ರಾಗ್ರೆನ್ಸ್ ಸ್ಮೆಲ್ ಬರುತ್ತೆ ನಿಮಗೆ ಇದರಲ್ಲಿ. ಸೊ ಆ ಥರ ಇರುತ್ತೆ ನಿಮಗೆ ಹೆಲ್ತಿಗಾಗಲಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಕವರೇಜ್ ವೈಸು, ಕ್ವಾಲಿಟಿ ವೈಸು ಚೆನ್ನಾಗಿದೆ. ನಿಮ್ಗೆ ಅದರ್ಸ್ ಬ್ರ್ಯಾಂಡ್ಗಿಂತ ನಿಮಗೆ ಒಂದು 2-3 ಸ್ಕ್ವೇರ್ ಫೀಟ್ ಜಾಸ್ತಿನೇ ಬರುತ್ತೆ. ಬಟ್ ಡಿಪೆಂಡ್ ಆನ್ ಯು ಸರ್, ನೀವು ಯಾವ ಪ್ರಾಡಕ್ಟ್ ಚಾಯ್ಸ್ ಮಾಡ್ತೀರಾ. ಇವನೀಗ ನಮ್ಮ ಕೋಸ್ಟಲ್ ಬೆಲ್ಟಿಗೆ ನೀವು ಮಿನಿಮಮ್ ಒಂದು 5 ವರ್ಷದ ಪ್ರಾಡಕ್ಟ್ ಹಾಕಬೇಕು. ಯಾಕಂದರೆ ನಮ್ಮ ಇಲ್ಲಿ ಹೆವಿ ರೈನ್, ತುಂಬ ಬಿಸಿಲು. ಈ ವೆದರ್ಗೆ ಸೆಟ್ ಆಗಬೇಕಂದ್ರೆ ನಿಮಗೆ ಅಪ್ ಟು ಒಂದು 7 years ಅಪ್ ಟು ಪ್ರಾಡಕ್ಟ್ ಹಾಕಿದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಬೇಗ ಪಾಚಿ ಕಟ್ಟುವಂಥದ್ದು, ಫಂಗಸ್ ಬರುವಂಥದ್ದು, ಈ ಥರ ಎಲ್ಲ ಆಗುತ್ತೆ. ಕಲರ್ ಫೇಡ್ ಆಗುವಂಥದ್ದು, ಈ ಥರ ಎಲ್ಲ ಆಗುತ್ತೆ. ನಿಮ್ಗೆ ಯಾವ ರೇಂಜಲ್ಲಿ ಹೇಳ್ತೀವಿ ನಾವು ಆ ರೇಂಜಲ್ಲಿ ಕೊಡುವ ಸರ್. ನಿಮಗೆ ಒಂದು ಒಳ್ಳೆ ರೇಟ್ ಹಾಕಿ ಕೊಡೋಣ. ಅಂದರೆ ರೇಟ್ ವೈಸ್, ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್ ಸರ್. ನಿಮ್ಗೆ ಕೊಡೋಣ. ನೀವು ಯಾವ ಪ್ರಾಡಕ್ಟ್ ಅಂದರೆ ಒಳಗಡೆ ರಾಯಲ್ ಎಲ್ಲ ಹಾಕ್ತೀರಾ, ವಾಷೇಬಲ್ ಬೇಕಾ ಹೇಗೆ ಸರ್? ಪ್ರೀಮಿಯಂ ರೇಂಜ್ ಎಲ್ಲ ಪ್ರೀಮಿಯಮಲ್ಲೇ ಹಾಕಿ. ಪ್ರೀಮಿಯಂ ಅಂದರೆ ನಿಮಗೆ ವಾಷೇಬಲ್ ಅವೈಲೇಬಲ್ ಇಲ್ಲ. ನಿಮಗೆ ರಾಯಲ್ ಅಂದ್ರೆ ವಾಷೇಬಲ್. ನಿಮಗೆ ಪ್ರೀಮಿಯಂ ಅಲ್ಲೂ ಪ್ರೀಮಿಯಂ ಅಡ್ವಾನ್ಸ್ ಅಂತ ಬರುತ್ತೆ ನಮ್ಮಲ್ಲಿ, ಅದು ನಿಮಗೆ ವಾಷೇಬಲ್. ಸರ್ ಈಗ ಏನು ಡಿಸೈಡ್ ಮಾಡಿದ್ರೆ ಎಷ್ಟು ವರ್ಷದ ಪ್ರಾಡಕ್ಟ್? ನನಗೊಂದು 5 year ಇದು. 5 years. ಎಷ್ಟು ಲೀಟರ್ ಬೇಕಾಗುತ್ತೆ ಸರ್ ನಿಮಗೆ? ನನಗೆ ಇಂಟೀರಿಯರ್ ಒಂದು 20, ಹೊರಗಡೆದು ಎಷ್ಟು ಲೀಟರ್? 40 ಲೀಟರ್. 40 ಲೀಟರ್ ಬೇಕಾ ಈಗ? ಓಕೆ ಸರ್. 5 years ಅಲ್ಲ?
ಇದು ಕಲರ್ ಸರ್ ನಿಮಗೆ ಕಲರ್ ಇದಿದೆ ಒಂಚೂರು ಕೊಡಿ. ವೈಟಾ ಇಲ್ಲ ಕಲರ್? ಹೊರಗಡೆ ವೈಟೇ ನಾನು ಹಾಕೋದು. ಹೊರಗಡೆ ಫುಲ್ ವೈಟ್. ವೈಟ್. ಓಕೆ ಸರ್. ಇಂಟೀರಿಯರು ನಿಮಗೆ ನೋಡಿ ಸರ್, ಇಂಟೀರಿಯರ್ ಶೇಡ್ ಕಾರ್ಡ್ ನಿಮಗೆ ಹೇಗೆ? ಇಂಟೀರಿಯರ್ದು ಹಾಫ್ ವೈಟ್ ಇರಲಿ. ಹಾಫ್ ವೈಟ್ ಅಲ್ಲ, ಯಾವ ಕಲರ್ ಸರ್ ಇದರಲ್ಲಿ? ಲೈಟ್ 2220. ಓಕೆ ಸರ್. ಪ್ರೀಮಿಯಂ ಅದಲ್ಲ? ಹೌದು. ಓಕೆ ಸರ್. ಎಷ್ಟು 30 ಲೀಟರ್ ಸರ್ ಇದು? 30 ಲೀಟ್ರು. ಹಾಂ. ಹೊರಗಡೆದು 40 ಲೀಟ್ರು. ಓಕೆ. ಪಟ್ಟಿ ಏನಾದ್ರು ಬೇಕಾ? ಪಟ್ಟಿ ಹಾಂ ಒಂದು ಪ್ರೀಮಿಯಂ ಪ್ರೀಮಿಯಂ ಹಾಕ್ತೀನಿ ಆಯ್ತಾ? ಪಟ್ಟಿ ಓಕೆ. ಎಷ್ಟು ಬ್ಯಾಗ್ ಈಗ ಒಂದು 6 ಬ್ಯಾಗ್ ಹಾಕಿರ್ತೀನಿ ಸರ್. ಮತ್ತೆ ನೋಡು, ಮತ್ತೆ ಬೇಕಾದ್ರೆ ತಗೊಂಡು ಹೋಗ್ಬೋದು. ಬೇರೆ ರೋಲರ್ ಬ್ರಷ್ ಎಲ್ಲ ನಾನು ಹಾಕ್ತೀನಿ. ಪ್ರೈಮರು ನಿಮಗೆ ಎಷ್ಟು ಲೀಟರ್ ಬೇಕಾಗ್ಬೋದು? ಒಳಗಡೆ ಒಂದು, ಹೊರಗಡೆ 20, ಒಳಗಡೆ ಒಂದು 15 ಲೀಟರ್. ನನಗೆ ಯಾವಾಗ ಡೆಲಿವರಿ? ಇವತ್ತು ಸಾಯಂಕಾಲ ಕೊಡ್ಬೋದು? ಇವತ್ತು ಸಾಯಂಕಾಲ ಕೊಟ್ಟಿದ್ರೆ ಒಳ್ಳೇದು. ನಾಳೆ ಪೇಂಟರ್ ಬರ್ತಾರೆ. ನಾಳೆ ಕೆಲಸ ಸ್ಟಾರ್ಟ್ ಮಾಡಿದ್ದು ನಾವು ನಿಮ್ಗೆ ಕೊಡುವ ಸರ್. ನಿಮ್ಗೊಂದು 4:30-5 ಗಂಟೆ ಕೊಟ್ಟರೆ ಸಾಕು ಸರ್. ನಿಮ್ಗೆ ಒಂದು ಅಡ್ರೆಸ್ ಹೇಳಿ ಸರ್. ಹೆಸರು ನಿಮ್ಮದು? ಮಿಥುನ್ ಅಂತ. ಮಿಥುನ್. ಏನಿದೆ ಸರ್? ಶಾಸ್ತಾನ ಪಾಂಡೇಶ್ವರ. ಶಾಸ್ತಾನ ಪಾಂಡೇಶ್ವರ. ಸುಮಾರು ಆಯ್ತಾ? ಮ್ಯಾಟೆಕ್ಸ್ ಗೋಲ್ಡ್ 20 ಲೀಟರ್, ಮ್ಯಾಟೆಕ್ಸ್ ಗೋಲ್ಡ್ 30 ಲೀಟರ್ ಸಾರಿ. ನಿಮಗೆ ಪಾಲಿಮರ್ ಪಟ್ಟಿ 6 ಬ್ಯಾಗ್ 40 ಲೀಟರ್, ಲ್ಯಾಟೆಕ್ಸ್ ಇಂಟೀರಿಯರ್ ಪ್ರೈಮರ್ 15 ಲೀಟರ್, ಎಕ್ಸ್ಟೀರಿಯರ್ ರೋಲರ್ 2, ಇಂಟೀರಿಯರ್ ರೋಲರ್ 2. ಎಕ್ಸ್ಟೀರಿಯರ್ ರೋಲರ್ 2, ಇಂಟೀರಿಯರ್ ರೋಲರ್ 1. ಸರ್ ನಮ್ಮಲ್ಲಿ ಆಯಿಲ್ ಪೇಂಟು, ವುಡ್ ಪಾಲಿಶ್ ಎಲ್ಲ ಇದೆ. ನಿಮ್ಗೆ ನೆಕ್ಸ್ಟ್ ಕಿಟಕಿಗೆ ಬಾಗಿಲಿಗೆಲ್ಲ ಪೇಂಟ್ ಹೊಡಿಬೇಕಾದ್ರೆ ಆವಾಗ ಸರಿ. ಹಾಂ, ಎಷ್ಟಾಯಿತು ಸರ್? ನಿಮ್ಗೆ ಒಂದು 25,600 ಚಿಲ್ಲರೆ ಆಯಿತು ಟೋಟಲ್ ಓವರ್ ಆಲ್. ಎಂಥ ಡಿಸ್ಕೌಂಟ್ ಉಂಟಾ ಅದಕ್ಕೆ? ಒಂದು ಬೆಸ್ಟ್ ರೇಟ್ ಮಾಡಿ ಹಾಕಿ ಸರ್. ನಮ್ಮದು ಸ್ವಲ್ಪ ಒಂದು 500 ಸಮಥಿಂಗ್, ಒಂದು ರೌಂಡ್ 25 ಮಾಡಿ ಸರ್. ನಂದು 5,000 ಅಡ್ವಾನ್ಸ್ ಮಾಡ್ತೇನೆ. ಸರಿ. ಮತ್ತೆ ಅಲ್ಲಿ ಬಿಲ್ ಸೈಟಿಗೆ ಬಂದಲ್ಲಿ ಅಲ್ಲಿ ಗಾಡಿಯಲ್ಲಿ ಕೊಡ್ತಾರೆ. ಓಕೆ ಸರ್, ಒಂದು ನಿಮಿಷ ಕೂತ್ಕೊಳ್ಳಿ ಸರ್. ನಮ್ಮದೊಂದು ದಸರಾ ಮತ್ತು ದೀಪಾವಳಿಗೊಂದು ಜಂಬೂ ಸವಾರಿ ಅಂತ ಒಂದು ಸ್ಕೀಮ್ ಕಂಪನಿ ಕಡೆಯಿಂದ, ನಿಪ್ಪನ್ ಕಂಪನಿ ಕಡೆಯಿಂದ ಒಂದು ಇಟ್ಟಿದ್ದಾರೆ. ಒಂದು ನಿಮಿಷ ಸರ್ ಅಂತ ಕರೀತೀನಿ, ಕೂತ್ಕೊಳ್ಳಿ ಸರ್. ಹಲೋ ಸರ್, ಇಲ್ಲಿ ಪಾರ್ಟಿ ಬಂದಿದ್ದಾರೆ. ಒಂದು ಜಂಬೂ ಸವಾರಿ ಒಂದು ಸ್ಕ್ಯಾನ್ ಮಾಡಬೇಕಿತ್ತು. ಒಂದು ಬನ್ನಿ ಸರ್, ಅವ್ರದ್ದು 25,000 ವ್ಯಾಲ್ಯೂ ಆಗಿದೆ. ಬನ್ನಿ ಮಿಥುನ್ ಅಂತ ಪಾರ್ಟಿ, ಅವ್ರದ್ದು 25,000 ವ್ಯಾಲ್ಯೂ ಆಗಿದೆ. ಜಂಬೂ ಸವಾರಿ ಸರ್, ಇದು ನಿಪಾನ್ ಪೇಂಟ್ ವತಿಯಿಂದ ಒಂದು ಸ್ಕೀಮ್ ಇದೆ. ನವರಾತ್ರಿ ಹಾಗೂ ದೀಪಾವಳಿ ಪ್ರಯುಕ್ತ ನಿಮ್ಗೊಂದು ಜಂಬೂ ಸವಾರಿ ಸ್ಕ್ಯಾನ್ ಆ್ಯಂಡ್ ವಿನ್ ಕಂಟೆಸ್ಟ್ ಅಂತ ಇದೆ. ಇದರಲ್ಲಿ ನಿಮ್ಗೆ ಏನಂದರೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಹೆಸರು ಹಾಕಿ ರಿಜಿಸ್ಟರ್ ಮಾಡೋದು. ಒಂದು ಸ್ಪಿನ್ ವೀಲ್ ಬರುತ್ತೆ, ಅದನ್ನು ನೀವು ಪ್ರೆಸ್ ಮಾಡಿದರೆ ನಿಮಗೆ ಒಂದು ಗಿಫ್ಟ್ ಬರುತ್ತೆ. ಅದು ಯಾವುದಂತ ಒಂದು ವೆರೈಟಿ ಇರುತ್ತೆ, ಯಾವುದಾದ್ರೂ ಸಿಗ್ಬೋದು ನಿಮಗೆ. ಅದೇ ರೀತಿಯಲ್ಲಿ ನಿಮಗೆ ದೀಪಾವಳಿ ಮುಗಿದ ನಂತರ ನಿಮಗೆ ಒಂದು ಮೊಬೈಲ್ ಹಾಗೆ ಗೋಲ್ಡ್ ಕಾರ್ ವೋಚರ್ ಲಕ್ಕಿ ಡ್ರಾ ಕೂಡ ಸ್ಕೀಮ್ ಇದೆ. ಅದಕ್ಕೂ ನೀವು ಎಲಿಜಿಬಲ್ ಆಗ್ಬೋದು. ಸರ್ ಮೊಬೈಲ್ ಕೊಡಿ ಸರ್. ಇದೀಗ ಜಂಬೂ ಸವಾರಿ ಸ್ಕ್ಯಾನ್ ಆ್ಯಂಡ್ ವಿನ್ ಕಾಂಟೆಸ್ಟ್. ಇದೀಗ ನಾನು ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ತೀನಿ. ಸ್ಪಿನ್ ವೀಲ್ ಬರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಒಂದು ವೀಲ್ ತಿರುಗಿ ಒಂದ್ರ ಮೇಲೆ ನಿಲ್ಲುತ್ತೆ. ಆ ಬಹುಮಾನ ನಿಮಗೆ ಕೊಡುತ್ತೇವೆ. ಅದೇ ರೀತಿಯಲ್ಲಿ ನಿಮಗೆ ಒಂದು ಬಂಪರ್ ಪ್ರೈಸ್ ಇದೆ. ದೀಪಾವಳಿ ನಂತರ ಒಂದು ಕಂಪ್ನಿ ಕಡೆಯಿಂದ ಅವ್ರು ಲಕ್ಕಿ ಡ್ರಾ ಕೂಡ, ಅದಕ್ಕೂ ನೀವು ಎಲಿಜಿಬಲ್ ಆಗ್ಬೋದು. ಮಿಥುನ್ ಅಲ್ಲ? ಮಿಥುನ್ ಸರ್. ಮೊಬೈಲ್ ನಂಬರ್ 7899 80 7636 7636. ಈಗ ಒಂದು OTP ಬರುತ್ತೆ ಸರ್. OTP ಹೇಳಿ. ಇದು 58989242. ಓಕೆ ಸರ್. ಇದು ವೀಲ್. ಓಕೆ. ಇದನ್ನು ನೀವು ಪ್ರೆಸ್ ಮಾಡಬೇಕಿಲ್ಲಿ, ಸ್ಪಿನ್ ಆ್ಯಂಡ್ ವಿನ್. ಸೊ ಇದು ಸರ್ಕಲಲ್ಲಿ ಬಂದು ನಿಲ್ಲ. ಸ್ಪಿನ್ ಮಾಡ್ಬೋದಾ? ಸರ್ ನೋಡಿ, ನಿಮಗೆ ಮೆಸೇಜ್ ಬಂದಿದೆ, ಡಿಯರ್ ಮಿಥುನ್, ಯು ಹ್ಯಾವ್ ಒನ್ T-shirt ಫ್ರಮ್ ನಿಪಾನ್ ಸೈಡ್ ಅಂತ. ಸೊ ನಿಮಗೆ ನಮ್ಮ ಕಡೆಯಿಂದ, ನಿಪಾನ್ ಕಡೆಯಿಂದ T-shirt ಕೊಡ್ತೇವೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಸ್ಕೀಮ್ T-shirt ಸಿಕ್ಕಿದೆ. ಓಕೆ. ಹಾಗೆ ಈಗ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದೀರಾ, ಮುಂದಿನ ಪೇಮೆಂಟ್ ಒಂದು 5 days ಆದಮೇಲೆ ಮಾಡಿ. ಓಕೆ.
ಥ್ಯಾಂಕ್ ಯು. 5,000 ಇವಾಗ ಕೊಟ್ಟು ಮತ್ತೆ ಉಳಿದು ಗಾಡಿಯಲ್ಲಿ ಕೊಡ್ತೀವಿ. ಓಕೆ ಸರ್. ಸರ್, ಮೊಟ್ಟ ಮೊದಲಾಗಿ ಕಂಗ್ರ್ಯಾಚುಲೇಷನ್ಸ್, ಗಿಫ್ಟ್ ಸಿಕ್ಕಿದೆ ನಿಮಗೆ. ಸೊ ನಿಪ್ಪಾನ್ ಪೇಂಟ್ಸ್ನ ನೀವು ಯಾಕೆ ಚೂಸ್ ಮಾಡಿದ್ರಿ ಸರ್? ಯಾಕೆ ನಿಪ್ಪಾನ್ ಪೇಂಟ್ಸೇ ಬೇಕು ಅಂತ ಅನಿಸ್ತು ನಿಮಗೆ? ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಿಪ್ಪೋನು ಯೂಸ್ ಮಾಡ್ತಾ ಇದ್ದಾರೆ ಈಗ. ಸೊ ನಾನು ಅವರು ಕೆಲವ್ರ ಹತ್ರ ಕೇಳಿದಾಗ ನಿಪ್ಪೋನು ಒಳ್ಳೆ ಇದರಲ್ಲಿದೆ, ನೀವು ಒಂದು ಸರಿ ಹೋಗಿ ಟ್ರೈ ಮಾಡಿ ಅಂತ ಹೇಳಿದರು. ಸೊ ನಾನು ಬಂದೆ. ಓಕೆ. ಸೊ ನಿಪ್ಪಾನ್ ಪೇಂಟ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದರು, ನಿಮ್ಗೆ ಯಾವ ರೀತಿ ಬೇಕು ಅದೇ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಎಕ್ಸ್ಪ್ಲೇನ್ ಮಾಡಿದರು. ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನಿತ್ತು, ಆ ರಿಕ್ವೈರ್ಮೆಂಟ್ನ ಮೀಟ್ ಆಯಿತಾ? ಹೌದು, ರಿಯಲಿ ತುಂಬ ಸ್ಟಾಫ್ ಕೂಡ ತುಂಬ ಒಳ್ಳೆ ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ಯೂಸ್ಲಿ ನಮ್ಮ ಅದರಲ್ಲಿ ಸ್ಮೆಲ್ಲೆಲ್ಲ ಬರಲ್ಲ ಅಂತೆ. ಈವನ್ ನಮ್ಮ ಕನ್ಸ್ಟ್ರಕ್ಷನಲ್ಲಿ ಈಗ ನಮ್ಮ ಮನೆಯಲ್ಲಿ ತುಂಬ ಓಲ್ಡು ಮುದುಕಿ ಏಜ್ ಆದವರಿದ್ದಾರೆ ಮತ್ತು ಮಕ್ಕಳು ಕೂಡ ಇದ್ದಾರೆ. ಸೊ ಒಳ್ಳೆ ಪ್ರಾಡಕ್ಟ್ ಅಂತ ಬಂದಿದ್ದೀನಿ. ಓಕೆ. ಅದರ ಜೊತೆಗೆ ಗಿಫ್ಟ್ ವಿನ್ ಆದ್ರಿ. ಸೊ ಅದ್ರ ಜೊತೆಗೆ ನಿಮಗೆ ಲಕ್ಕಿ ವಿನ್ನರ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತುಂಬ ಒಳ್ಳೆ ಆಫರು. ಈ ರೀತಿ ಮಾಡಿದಾಗ ಜನರಿಗೆ ಕೂಡ ತುಂಬ ಅನುಕೂಲ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ನಿಪ್ಪಾನ್ ಪೇಂಟ್ಸ್ ಚೂಸ್ ಮಾಡೋದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಖುಷಿ ಸಿಕ್ಕಿದಾಗ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಅಚಲ ಎಂಟರ್ಪ್ರೈಸಸ್ ನಿಪ್ಪಾನ್ ಲಿಮಿಟೆಡ್ಸ್ ಇದರ ಡೀಲರ್ ಮಿಸ್ಟರ್ ಶ್ರೇಯಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ಸರ್, ಮೊಟ್ಟ ಮೊದಲ ಪ್ರಶ್ನೆ, ಸಾಕಷ್ಟು ಆಪ್ಷನ್ಸ್ ಇದೆ, ಈ ಎಲ್ಲ ಆಪ್ಷನ್ಸ್ ನಡುವೆಯೂ ನಿಮ್ಮ ಸೆಲೆಕ್ಷನ್ ನಿಪ್ಪಾನ್ ಪೇಂಟ್ಸ್ ಆಗಿತ್ತು, ಅದು ಯಾಕಾಗಿ? ನಮ್ಮ ಸಂಸ್ಥೆ ಶುರುವಾಗಿದ್ದು ಅಚಲ ಎಂಟರ್ಪ್ರೈಸ್ 2020. ಸೊ ಯಾಕೆ ನಿಪ್ಪಾನ್ ಅಂದರೆ, ಸೊ ನಮ್ಮ ಭಾಗದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರದಲ್ಲಿ ಹಲವಾರು ಬ್ರ್ಯಾಂಡ್ ಇದೆ, ಬೇರೆ ಬ್ರ್ಯಾಂಡ್ ಇದೆ. ಸೊ ನಿಪ್ಪಾನ್ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕಾದ್ರೆ ಇದು 143 ವರ್ಷ ಓಲ್ಡ್ ಕಂಪ್ನಿ, ಜಾಪಾನ್ ಬೇಸ್ಡ್ ಕಂಪ್ನಿ. ಸೊ ನಾವು ಈ ಭಾಗದಲ್ಲಿ ಏನಾದರೂ ಹೊಸ ರೀತಿಯಲ್ಲಿ ಹೊಸ ಬ್ರ್ಯಾಂಡನ್ನು ಮೂಡಿ ಬರಬೇಕು ಅಂತ ಒಂದು ನಮ್ಮ ಪ್ರಯತ್ನ. ಓಕೆ. ಸೊ ಇಲ್ಲಿ ಶುರುವಾಗಿ ಎಷ್ಟು ವರ್ಷ ಆಯಿತು? ಮಾರ್ಕೆಟಿಂಗ್ ಯಾವ ರೀತಿ ನಡೀತಾ ಇದೆ? ಅಚಲ್ ಎಂಟರ್ಪ್ರೈಸ್ ಶುರುವಾಗಿ 5 ವರ್ಷ ಆಗಿದೆ. ಸೊ ನಮಗೆ ಕಂಪನಿ ಕಡೆಯಿಂದ ಎಲ್ಲ ರೀತಿಯ ಸಪೋರ್ಟ್ ಸಿಗ್ತಿದೆ. ನಿಮ್ಮ ಸೆಕೆಂಡ್ ವೈಸ್ ಮಾರ್ಕೆಟಿಂಗ್ ವೈಸ್ ಆಗಲಿ ಮತ್ತು ಸ್ಕೀಮ್ಸ್ ವೈಸ್ ಆಗಲಿ, ಸೊ ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಿದೆ. ಓಕೆ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಯಾವ ರೀತಿ ಇರುತ್ತೆ? ಯಾವ ರೀತಿ ಬೇಕು ಪೇಂಟ್ಸಲ್ಲಿ, ಯಾವ ರೀತಿ ರಿಕ್ವೈರ್ಮೆಂಟ್ಸ್ ಇರುತ್ತೆ? ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನಿರ್ತದೆ ಅಂದರೆ, ಒಂದು ಮೇನ್ ಕ್ವಾಲಿಟಿ ಆ್ಯಂಡ್ ಪ್ರೈಸ್. ಓಕೆ. ಸೊ ಇವಾಗ ನಾನು ಹೇಳಿದೆ ನಿಮ್ಮ ಸೆಲೆಕ್ಷನ್ ನಿಪ್ಪಾನ್ ಪೇಂಟ್ಸ್ ಆಗಿತ್ತು. ಸೊ ಇವಾಗ ಕಂಪ್ಯಾರಿಟಿವ್ಲಿ ಯಾಕೆ ನಿಮಗೆ ನಿಪ್ಪಾನ್ ಪೇಂಟ್ಸ್ ಬೆಟರ್ ಅಂತ ಅನಿಸುತ್ತೆ? ಅದು ಕಾಸ್ಟ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು. ಸೊ ಇದರ ಬಗ್ಗೆ ಮಾತಾಡ್ದಾದ್ರೆ ಓಕೆ, ಇದು ನಿಮಗೆ ಓವರಾಲ್ ಇಂಪ್ಯಾಕ್ಟ್ ಇರುತ್ತೆ. ಒಂದು ಕ್ವಾಲಿಟಿ, ಪ್ರೈಸ್ ಆ್ಯಂಡ್ ಕಂಪ್ನಿ ಸಪೋರ್ಟ್, ಸೊ ಎಲ್ಲ ರೀತಿಯಲ್ಲಿ ಇಂಪ್ಯಾಕ್ಟ್ ಇರುತ್ತೆ. ಸೊ ನಮಗೆ ಯಾವುದೇ ರೀತಿ ಟೆಕ್ನಿಕಲ್ ಸಪೋರ್ಟ್ ಬೇಕಿದ್ರು, ಸೊ ನಿಪ್ಪಾನ್ ಕಡೆಯಿಂದ ಎಲ್ಲ ರೀತಿಯ ಸಪೋರ್ಟ್ ಇದೆ. ಹಾಗೆ ನಮಗೆ ಪ್ರೈಸಲ್ಲಿ ಕೂಡ ಸ್ಕೀಮ್ಸ್ ವೈಸ್ ಕೂಡ, ಸೊ ಗ್ರಾಹಕರಿಗೂ ಕೂಡ ಅವರು ಒಂದೊಂದು ಫೆಸ್ಟಿವಲಲ್ಲಿ ಸ್ಕೀಮ್ ಮೂಡಿ ತರ್ತಾರೆ. ಸೊ ಅದರಿಂದ ನಮಗೆ ಓವರಾಲ್ ಇಂಪ್ಯಾಕ್ಟಲ್ಲಿ ನಿಪ್ಪಾನ್ ಒಳ್ಳೆ ಮೂಡಿ ಬರ್ತಿದೆ ನಮ್ಮ ಈ ಭಾಗದಲ್ಲಿ. ಓಕೆ ಸರ್, ಇವಾಗ ನೀವು ಹೇಳಿದ ರೀತಿಯೇ ನಿಮ್ಮ ಜರ್ನಿ ನಿಪ್ಪಾನ್ ಪೇಂಟ್ಸ್ ಜೊತೆ 5 ವರ್ಷದಿಂದ ಆಗ್ತಾ ಇದೆ. ಸೊ ಈ ಜರ್ನಿಯಲ್ಲಿ ನಿಮ್ಮ ಪ್ರಕಾರ ನಿಪ್ಪಾನ್ ಪೇಂಟ್ಸಲ್ಲಿ ಇರುವಂತಹ ಸ್ಪೆಷಲ್ ಫೀಚರ್ಸ್ ಏನು? ವಾಟ್ ಈಸ್ ದ ಹೈಲೈಟ್ ಆಫ್ ನಿಪ್ಪಾನ್ ಪೇಂಟ್ಸ್? ನಿಪ್ಪಾನ್ ಬಗ್ಗೆ ಸ್ಪೆಷಲ್ ಫೀಚರ್ಸ್ ಹೇಳಬೇಕಂದ್ರೆ, ಸೊ ನಿಪ್ಪಾನ್ ಪೇಂಟ್ ಮೊದಲನೇದಾಗಿ ಜಾಪಾನೀಸ್ ಟೆಕ್ನಾಲಜಿ. ಸೊ ಈ ಕಂಪ್ನಿಯ ಇತಿಹಾಸ 143 ವರ್ಷ. ಸೊ ಒನ್ ಆಫ್ ದಿ ಓಲ್ಡೆಸ್ಟ್. ಇವರ ಎಕ್ಸ್ಪೋಜರ್, ನಿಪ್ಪಾನ್ ಕಂಪ್ನಿಯ ಎಕ್ಸ್ಪೋಜರ್ ಬೇರೆ ಏಷ್ಯಾಸ್ 16 ಕಂಟ್ರೀಸಲ್ಲಿ ಇದೆ. ಈಗ ನೀವು ಬೇರೆ ಬ್ರ್ಯಾಂಡ್ ತೊಗೊಳ್ಬೋದು, ವಿದಿನ್ ಇಂಡಿಯಾ ಇದೆ. ಸೊ ನಿಪ್ಪಾನ್ ಅವರು 16 ಕಂಟ್ರಿಯಲ್ಲಿ ಬೇರೆ ಎಕ್ಸ್ಪೋಜರ್ ಇದೆ, ಇಂಡಿಯಾ ಬಿಟ್ಟು. ಮತ್ತು ಸ್ಪೆಷಲ್ ಫೀಚರ್ಸ್ ಏನಂದರೆ, ಈಗ ನಿಪ್ಪಾನ್ ಪೇಂಟ್ನವರು ವಾರಂಟಿ ಕಾರ್ಡ್ ಕೊಡ್ತಾರೆ ಎಕ್ಸ್ಟೀರಿಯರ್ ಪೇಂಟಿಗೆ. ಸೊ ನಿಮಗೆ ಈಗ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಲಿ, ಸೊ ಇದರಲ್ಲೆಲ್ಲ ನಿಮಗೆ ಫ್ರಿಜ್ಜಸ್, TV ಇದರಲ್ಲೆಲ್ಲ ವಾರಂಟಿ ಕಾರ್ಡ್ ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ನಮ್ಮ ನಿಪ್ಪಾನ್ ಪೇಂಟಲ್ಲೂ ಕೂಡ ಆ ಫೀಚರ್ ಇದೆ. ಕಂಪನಿ ಪ್ರೋಸೆಸ್ ಪ್ರಕಾರ ಪೇಂಟ್ ಅಪ್ಲಿಕೇಶನ್ ಮಾಡಿದರೆ ವಾರಂಟಿ ಕಾರ್ಡ್ ಕೂಡ ಕೊಡ್ತಾರೆ. ಇವಾಗ ದೀಪಾವಳಿ ಹಾಗೂ ನವರಾತ್ರಿ ಟೈಮಲ್ಲಿ
ಒಂದಷ್ಟು ಆಫರ್ಸ್ ನಡೀತಾ ಇದೆ. ಸೊ ಈ ಆಫರ್ಸ್ ಬಗ್ಗೆ ನೀವು ಹೇಳೋದಾದರೆ? ಅದೇ ಜಂಬೂ ಸವಾರಿ ಸ್ಕೀಮ್ ಅಂತ ನವರಾತ್ರಿ ಹಾಗೂ ದೀಪಾವಳಿ ಪ್ರಯುಕ್ತ ನಿಪ್ಪಾನ್ ಕಡೆಯಿಂದ ಸ್ಕೀಮ್ ಕೊಟ್ಟಿದ್ದಾರೆ. ಸೊ ಅದರಿಂದ ಗ್ರಾಹಕರಿಗೆ ತುಂಬ ಅನುಕೂಲ ಆಗ್ತಿದೆ. ಸೊ ಅದರಲ್ಲಿ ಬೇರೆ ಬೇರೆ ಗಿಫ್ಟ್ಸ್ಗಳಿವೆ. ಸೊ 5,000 ಏನು ಖರೀದಿಯ ಮೇಲೆ ಸೊ ನಿಪ್ಪಾನ್ ಅವರು ಆ ಫೀಚರನ್ನು, ಆ ಗಿಫ್ಟನ್ನು ಕೊಡ್ತಿದ್ದಾರೆ. ಓಕೆ ಸರ್, ಇವಾಗಲೇ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ಇವಾಗ ಈ ಸ್ಕೀಮ್ ಆನ್ ಗೋಯಿಂಗ್ ಪ್ರೊಸೀಜರ್ ಹೇಗಿರುತ್ತೆ? ಇವಾಗ ಗ್ರಾಹಕರಿಗೆ ಆ ಪ್ರೊಸೀಜರ್ ವೈಸ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದರೆ ಏನು ಹೇಳ್ತೀರಾ? ಈಗ ಪ್ರೊಸೀಜರ್ ಏನಂದರೆ, ಈಗ 5,000 ಖರೀದಿಯ ಮೇಲೆ ಎಲ್ಲ ಗ್ರಾಹಕರಿಗೆ ನಾವು ಏನು ಮಾಡ್ತೇವೆ, ಈ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡ್ತೇವೆ. ಸೊ ಅವರ ಮೊಬೈಲ್ ಫೋನಲ್ಲಿ ಅವ್ರ ನೇಮನ್ನು ರಿಜಿಸ್ಟರ್ ಮಾಡಿ OTP ಬರುತ್ತೆ. OTP ಹಾಕಿದ ಕೂಡಲೇ ಅವರಿಗೆ ಒಂದು ವೀಲ್ ಬರುತ್ತೆ. ಆ ಸ್ಪಿನ್ ಆ್ಯಂಡ್ ವೀಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿದರೆ ಆ ವೀಲ್ ಸರ್ಕಲಲ್ಲಿ ತಿರುಗುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ. ಸೊ ಅದರಲ್ಲಿ ಹಲವಾರು ಬಹುಮಾನಗಳಿವೆ. ಕೀ ಚೈನ್ಸ್, ಪೆನ್ಸ್, ಸೂಟ್ ಕೇಸ್, ಸೊ ಯಾವುದಾದ್ರೂ ಇರ್ಬೋದು. ಅದು ನಂತರ ಈಗ ದೀಪಾವಳಿ ಆದಮೇಲೆ ಸೊ ಬಂಪರ್ ಗಿಫ್ಟ್ ಏನಿದೆ, ಈ ಮೊಬೈಲ್ ಫೋನ್, ಕಾರ್ ಅಥವಾ ಗೋಲ್ಡ್, ಸೊ ಈ 3ರಲ್ಲಿ ಕೂಡ ಎಲಿಜಿಬಲ್ ಆಗ್ಬೋದು. ಸೊ ಈ ರೀತಿಯಲ್ಲಿ 2 ರೀತಿಯಲ್ಲಿ ಮಾಡಿದ್ದಾರೆ. ಓಕೆ, ಸೊ ಬೇಸಿಕಲಿ ಒಂದು ಲಕ್ಕಿ ಡ್ರಾ ಥರ ಇರುತ್ತೆ. ಸೊ ಯಾರೆಲ್ಲ ಈ 5,000ಕ್ಕಿಂತ ಮೇಲೆ ಪರ್ಚೇಸ್ ಮಾಡ್ತಾರೋ ಅವರೆಲ್ಲ ಅದಕ್ಕೆ ಎಲಿಜಿಬಲ್ ಆಗ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ರಿಜಿಸ್ಟರ್ ಆದ ನಂತರ ಅದಕ್ಕೆ ಎಲಿಜಿಬಲ್ ಆಗ್ತಾರೆ. ಸೊ ಇವಾಗ ಇಲ್ಲಿ ಇರುವಂಥದ್ದು ಶೋರೂಮ್ ಅಲ್ವಾ ಸರ್? ಸೊ ಇವಾಗ ನಾರ್ಮಲ್ ಶಾಪಿಗೆ ಕಂಪೇರ್ ಮಾಡಿದರೆ ಶೋರೂಮಲ್ಲಿ ಇರುವಂಥ ಸ್ಪೆಷಾಲಿಟಿ ಏನು? ಸ್ಪೆಷಾಲಿಟಿ ಏನಂದರೆ ಲೈವ್ ಎಕ್ಸ್ಪೀರಿಯನ್ಸ್. ಈಗ ನಿಮಗೆ ಇಲ್ಲಿ ಟಚ್ ಆ್ಯಂಡ್ ಫೀಲ್ ಇದೆ. ಸೊ ನಮ್ಮ ಎಲ್ಲ ಡಿಸ್ಪ್ಲೇ ಇದೆ ಶೋರೂಮಲ್ಲಿ, ವೀಲ್ ಆಗಲಿ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸ್ ಇದೆ. ಸೊ ನಿಮಗೆ ಒಂದು ಬಿಲ್ಡಿಂಗಲ್ಲಿ ಯಾವ ಕೋಣೆಗೆ, ಯಾವ ಮೂಲೆಗೆ ಏನು ಪ್ರಾಡಕ್ಟನ್ನು ಯೂಸ್ ಮಾಡೋದು ಎಲ್ಲ ಡೀಟೇಲ್ಸ್ ಇದೆ. ಮತ್ತು ಟಚ್ ಆ್ಯಂಡ್ ಫೀಲ್, ನಿಮಗೆ ಯಾವ ಕ್ವಾಲಿಟಿ ಇದು ಮೆಟೀರಿಯಲ್ ಅಪ್ಲೈ ಮಾಡಿದರೆ ಹೇಗೆ, ಮ್ಯಾಟ್ ಫಿನಿಶ್ ಆಗಲಿ, ಶೀನ್ ಫಿನಿಶ್ ಆಗಲಿ, ಗ್ಲಿಟರ್ ಆಗಲಿ, ಸೊ ಈ ಥರ ಎಕ್ಸ್ಪೀರಿಯನ್ಸ್ ನಿಮಗೆ ಶೋರೂಮಲ್ಲಿ ಮಾತ್ರ ಸಿಗೋದು. ಓಕೆ, ಸೊ ಫೈನಲ್ ಟಚಪ್ ಯಾವ ರೀತಿ ನೋಡೋಕ್ಕೆ ಸಿಗುತ್ತೆ ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಮಿಸ್ಟರ್ ಪ್ರಥಮ್ ಶೆಟ್ಟಿ, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಹಾಗೆಯೇ ಮಿಸ್ಟರ್ ವಿಘ್ನೇಶ್ ಕೊಳ್ಳ, ಸೀನಿಯರ್ ಸೇಲ್ಸ್ ಆಫೀಸರ್, ಇವ್ರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಮೊಟ್ಟ ಮೊದಲಾಗಿ ಕಂಪೆನಿ ಬಗ್ಗೆ ಮಾಹಿತಿ ಕೊಡೋದಾದರೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಕಂಪನಿ ಬಗ್ಗೆ ಹೇಳಬೇಕಾದ್ರೆ, ಇದು ನಿಪ್ಪಾನ್ ಪೇಂಟ್ ಕಂಪನಿ ಏಷ್ಯಾಸ್ ನಂಬರ್ 1 ಪೇಂಟ್ ಕಂಪನಿ ಒಂದನೇದಾಗಿ. ಇನ್ನೊಂದನೇದಾಗಿ ಇಂಡಿಯಾದಲ್ಲಿ 2006ನೇ ಇಸ್ವಿಯಲ್ಲಿ ಇದು ಲಾಂಚ್ ಆಯಿತು. ಸೊ 143 ಇಯರ್ಸ್ ಓಲ್ಡ್ ಕಂಪ್ನಿ, ಜಾಪನೀಸ್ ಟೆಕ್ನಾಲಜಿ. ಏನೆಲ್ಲ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಿದೆ, ಈಗ ನಮ್ಮದು ಫ್ಯಾಕ್ಟ್ರಿ ಇರೋದು ಚೆನ್ನೈಯಲ್ಲಿ, ಅಲ್ಲಿ ಏನೆಲ್ಲ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಇದೆ ಎಲ್ಲ ಜಾಪನೀಸ್ ಟೆಕ್ನಾಲಜಿ ಅಂಡರೇ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು. ಇನ್ನೊಂದೇನೆಂದರೆ, ಇದು ಪ್ರತಿಯೊಂದು ಪ್ರಾಡಕ್ಟು ಗ್ರೀನ್ ಕೋ ಸರ್ಟಿಫೈಡ್, ಯಾವುದೇ ರೀತಿಯ ಹಾರ್ಮ್ಫುಲ್ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಎಲ್ಲ ಪ್ರಾಡಕ್ಟಲ್ಲಿ ಲೋ UVC ಇರುತ್ತೆ ನಮ್ಮದು. ಸೊ ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ. ಕಸ್ಟಮರ್ ಯಾರು ಯೂಸ್ ಮಾಡಿದ್ರು ಮನೆಯಲ್ಲಿ, ಈಗ ಮಕ್ಕಳಿರ್ಬೋದು ಅಥವಾ ಏಜ್ಡ್ ಪೀಪಲ್ ಇರ್ಬೋದು, ಅವ್ರಿಗೇನು ಹೆಲ್ತ್ ಇಶ್ಯೂ ಇರೋದಿಲ್ಲ. ಅಪ್ಲೈ ಮಾಡೋರಿಗೂ ಇರೋದಿಲ್ಲ, ಮನೇಲಿ ಇರೋರಿಗೂ ಹಾರ್ಮ್ಫುಲ್ ಇದು ಕೆಮಿಕಲ್ ಇರೋದಿಲ್ಲ ಅದರಲ್ಲಿ. ಹೌದು. ಯಾವ ರೇಂಜಲ್ಲಿ ಇರುತ್ತೆ ಸರ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ? ಪ್ರಾಡಕ್ಟ್ಸ್ ನೋಡ್ಲಿಕ್ಕೆ ಹೋದರೆ ಎಲ್ಲ ವರ್ಗದ ಜನರಿಗೂ ಬೇಕಾಗುವಂಥ ಪ್ರಾಡಕ್ಟ್ಸ್ ನಮ್ಮಲ್ಲಿದೆ. ಕಡಿಮೆಯಿಂದ ಹಿಡಿದು ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ಸು ಇದೆ. 5 ವರ್ಷ ವ್ಯಾರಂಟಿ, 3 ವರ್ಷ ವ್ಯಾರಂಟಿಯಿಂದ ಹಿಡಿದು 15 ವರ್ಷ ವ್ಯಾರಂಟಿವರೆಗೂ ಎಕ್ಸ್ಟೀರಿಯರ್ ಪ್ರಾಡಕ್ಟ್ಸ್ ಇದೆ. ಇಂಟೀರಿಯರ್ ಅಷ್ಟೇ 7 ವರ್ಷ ಪರ್ಫಾರ್ಮೆನ್ಸ್ ವ್ಯಾರಂಟಿವರೆಗಂಥದ್ದು ಪ್ರಾಡಕ್ಟ್ಸು ನಮ್ಮಲ್ಲಿದೆ. ಎಸ್. ಸೊ ಹೆಚ್ಚಾಗಿ ಇವಾಗ ಪೇಂಟಿಗಿಂತ ಬಂದರೆ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ರಿಕ್ವೈರ್ಮೆಂಟ್ಸ್ ಬೇರೆ ಬೇರೆ ರೀತಿ ಇರುತ್ತೆ. ಸೊ ನೀವು ನೋಡಿದ ಹಾಗೆ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಯಾವ ರೀತಿ ಇದೆ ಇವಾಗ? ಸೊ ಕಸ್ಟಮರ್ ರೇಂಜ್ ಬಗ್ಗೆ ಹೇಳಬೇಕಾದ್ರೆ, ಒಂದೊಂದು ಕಸ್ಟಮರ್ದು ಒಂದೊಂದು ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವರು ಏನಂದರೆ, ಈಗ ಸ್ವಲ್ಪ ಕಡಿಮೆ ಬಜೆಟ್ ಇದ್ದು ಸಾಕು, ಇಲ್ಲದ ಕೆಲವರಿಗೆ ನಮ್ಮದು ಯಾಕಂದರೆ ಬೇರೆ ಬೇರೆ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಇದೆ ನಮ್ಮದರಲ್ಲಿ. ಇಂಟೀರಿಯರ್ ನೋಡ್ಲಿಕ್ಕೆ ಹೋದರೆ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಟೆಕ್ನಾಲಜಿ ಅಂತ ಪ್ರಾಡಕ್ಟ್ಸ್ ಇದೆ, ಪ್ಲಸ್ ಸ್ವ್ಯಾನ್ ಬ್ಯಾಗ್ ಟೆಕ್ನಾಲಜಿ ಇರುವಂಥ ಪ್ರಾಡಕ್ಟ್ಸ್ ಇದೆ. ಅಂದರೆ ಒಂದೊಂದು ಪ್ರಾಡಕ್ಟ್ಸಲ್ಲಿ ಬೇರೆ ಬೇರೆ ಕ್ವಾಲಿಟಿಯನ್ನು ಯೂಸ್ ಮಾಡಿದ್ದಾರೆ. ಸೊ ನಾವು ಕಸ್ಟಮರಿಗೆ ಎಕ್ಸ್ಪ್ಲೇನ್ ಮಾಡ್ತೇವೆ ಫಸ್ಟಿಗೆ, ಎಲ್ಲ ರೇಂಜ್ ಪ್ರಾಡಕ್ಟ್ಸ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಆಗಲಿ, ಅವರಿಗೆ ಯಾವ ಪ್ರಾಡಕ್ಟಲ್ಲಿ ಯಾವ ಟೆಕ್ನಾಲಜಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಆ ಡಿಪೆಂಡೆನ್ಸಿ ಮೇಲೆ ಅವ್ರ ಕಸ್ಟಮರ್ ನಮ್ಗೆ ಹೇಳ್ತಾರೆ, ಈ ಪ್ರಾಡಕ್ಟ್ ಓಕೆ, ಅವರಿಗೆ ಯಾವುದು ಸೂಟೇಬಲ್ ಬೇಕು ನಾವು ಅದನ್ನು ಹೇಳ್ತೇವೆ. ಸೊ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಕಸ್ಟಮರ್ಸ್ಗೆ ಇವಾಗ ಬಂದರೆ ಅವ್ರಿಗೊಂದು ಮನೆ ಕಟ್ಟಿರ್ತಾರೆ, ನಮಗೊಂದು ಮನೆಗೊಂದು ಅದ್ಭುತವಾದ ಪೇಂಟ್ ಬೇಕು ಅಷ್ಟೇ ಇರುವಂಥದ್ದು, ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಸೊ ಇದರ ಬಗ್ಗೆ ಎಕ್ಸ್ಪರ್ಟ್ ಕನ್ಸಲ್ಟೆನ್ಸಿ ಏನಾದರೂ ಕೊಡ್ತೀರಾ? ಇದೆ, ಎಕ್ಸ್ಪರ್ಟ್ ಕನ್ಸಲ್ಟೆನ್ಸಿ ಇದೆ. ಪ್ಲಸ್ ನಾವು ಅವರಿಗೆ ಕಲರ್, ಈಗ ಹೆಚ್ಚಿನ ಕಸ್ಟಮರಿಗೆ ಕನ್ಫ್ಯೂಷನ್ ಇರೋದು ನಾವು ಮನೆಗೆ ಯಾವ ರೀತಿಯ ಕಲರ್ ಹಾಕಬೇಕಂತ.
ಯಾಕಂದರೆ ಅವರಿಗೆ ಗೊತ್ತಿರೋದಿಲ್ಲ ನಾವು ಯಾವುದು ಕಲರ್ ಹಾಕಬೇಕು ಏನು ಅಂತ. ಅವರು ಬಂದು ನಮಗೊಂದು ಕಲರ್ ಕಾಂಬಿನೇಷನ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೇವೆ ಅವರಿಗೆ. ಕಲರ್ ಅವರಿಗೆ ಯಾವ ರೀತಿ ಕಲರ್ ಬೇಕು ನಾವು ಅವರಿಗೆ ಕಲರ್ ಹಾಕಿಕೊಟ್ಟು ನಾವು ಅವರ ಮನೆಗೆ ಹೋಗಿ ಕೂತ್ಕೊಂಡು ಅವರಿಗೆ ಡಿಸ್ಕಸ್ ಮಾಡಿ ಅವರಿಗೆ ಕಲರ್ ಕಾಂಬಿನೇಷನ್ ಮಾಡಿ ಸಹ ನಾವು ಕೊಡ್ತೇವೆ. ಸೊ ಕಂಪ್ಲೀಟ್ ಒಂದು ಅವರಿಗೆ ಐಡಿಯಾನೂ ನೀವು ಕೊಡ್ತೀರಾ ಅಂತ ಹೇಳ್ಬೋದು. ಸೊ ನಮ್ಮ ಜೊತೆಗೆ ವಿಘ್ನೇಶ್ ಕೊಳ್ಳ ಅವರು ಕೂಡ ಇದ್ದಾರೆ ಸರ್, ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ಸೇಲ್ಸ್ ವಿಷಯಕ್ಕೆ ಬಂದರೆ ಸೇಲ್ಸ್ ಬಗ್ಗೆ ಇಲ್ಲಿ ಯಾವ ರೀತಿ ಸೇಲ್ಸ್ ಇದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೇಲ್ಸು ನಾನು ಕಂಪನಿಗೆ ಜಾಯ್ನ್ ಆಗಿ ಒಂದು 2.5 ಇಯರ್ಸ್ ಆಗ್ತಾ ಬಂತು. ಸೊ ಕಂಪ್ಯಾರೇಟಿವ್ಲಿ ನೋಡ್ಲಿಕ್ಕೆ ಹೋದರೆ ಸೇಲ್ಸು ತುಂಬ ಚೆನ್ನಾಗೇ ನಡೀತಾ ಇದೆ. ಎಸ್ಪೆಷಲಿ ಕೋಸ್ಟಲ್ ಬೆಲ್ಟಲ್ಲಿ ನಾವು ತುಂಬ ಕಸ್ಟಮರ್ನ ರೀಚ್ ಔಟ್ ಆಗ್ತಾ ಇದ್ದೇವೆ. ಸೊ ನನ್ನ ಏರಿಯಾ ಅಪ್ ಟು ಪಡುಬಿದ್ರೆಯಿಂದ ಬೈಂದೂರು ತನಕ ಬರುತ್ತೆ. ಸೊ ಇಂಟೀರಿಯರ್ ನಿಮಗೆ ಹೆಬ್ರಿಯಿಂದ ಈಚೆ ಸಿದ್ದಾಪುರ ತನಕ ಬರುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಎಲ್ಲ ಕಸ್ಟಮರ್ನ ರೀಚ್ ಆದಾಗ ಈ ಕೋಸ್ಟಲ್ ಬೆಲ್ಟಿಗೆ ನಾವು ಯಾವ ಪ್ರಾಡಕ್ಟ್ ಮುಖ್ಯವಾಗಿ ಬೇಕಾಗುತ್ತೆ, ಎಸ್ಪೆಷಲಿ ಇಲ್ಲಿ ಮಳೆ ಮತ್ತು ಸೊ ಹೀಟು ಜಾಸ್ತಿ ಇದೆ, ಸೊ ಟೆಂಪರೇಚರು ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಸ್ಪೆಷಲಾಗಿ ಕ್ವಾಸ್ ಟೆಕ್ನಾಲಜಿ ಇರುವಂಥ ಪ್ರಾಡಕ್ಟ್ಸ್ ಇದೆ. ಸೊ ಅಂದರೆ ಪೇಂಟಿದ್ದು ಫಿಲ್ಮ್ ಥಿಕ್ನೆಸ್ನಲ್ಲಿ ಮತ್ತು ಪಿಗ್ಮೆಂಟಲ್ಲಿ ತುಂಬ ಎಡೆಸಿವ್ನೆಸ್ ಇರುತ್ತೆ. ಸೊ ಯಾವುದೇ ರೀತಿ ಕಲರ್ ಫೇಡ್ ಆಗಲ್ಲ. ಇನ್ನೊಂದು ಇಲ್ಲಿರುವ ಹೀಟ್ಗೆ ಮೇಜರ್ಲಿ ನಮ್ಮದರಲ್ಲಿ ಹೀಟ್ ಬ್ಯಾಂಡ್ ಟೆಕ್ನಾಲಜಿ ಇರುವಂಥ ಪ್ರಾಡಕ್ಟ್ಸ್ ಸಹ ಇದೆ. ಸೊ ಅಪ್ ಟು 7 ಡಿಗ್ರಿ 10 ಡಿಗ್ರಿ ಸೆಲ್ಸಿಯಸ್ ಹೀಟ್ ರಿಡಕ್ಷನ್ ಆಗುತ್ತೆ. ಸೊ ಅವ್ರಿಗೆ ಮನೆ ಒಳಗೆ ಒಂದು ಕೂಲ್ ಇರುವಂಥ ಒಂದು ಫೀಲ್ ಆಗುತ್ತೆ. ಸೊ ಅಂಥ ಪ್ರಾಡಕ್ಟನ್ನು ನಾವು ಹೇಳ್ತೇವೆ. ಜಾಸ್ತಿಯಾಗಿ ಹೈಯರ್ ಎಂಡ್ ಪ್ರಾಡಕ್ಟೇ ನಮ್ಮ ಈ ರೂರಲ್ ಮತ್ತು ಅರ್ಬನ್ ಪ್ಲೇಸ್ಗಳಲ್ಲಿ ಜಾಸ್ತಿಯಾಗಿ ಮೂಮೆಂಟ್ ಆಗ್ತಾ ಇದೆ. ಇನ್ನೊಂದು ನಮ್ಮ ಡೀಲರ್ದು ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಹಾಗಾಗಿ ಡೀಲರ್ಸ್ ರೀಚ್ ಔಟ್ ಮಾಡ್ತಾರೆ, ನಾವು ರೀಚ್ ಔಟ್ ಮಾಡ್ತಿದ್ದೇವೆ. ನನ್ನ ಎಕ್ಸಿಕ್ಯೂಟಿವ್ಸ್ ಸಹ ಇದ್ದಾರೆ ನನ್ನ ಅಂಡರಲ್ಲಿ. ಸೊ ಅವರು ರೀಚ್ ಔಟ್ ಮಾಡ್ತಿದ್ದಾರೆ. ಸೊ ಕಸ್ಟಮರ್ ಫೀಡ್ಬ್ಯಾಕು ಚೆನ್ನಾಗಿ ಬಂದಿದೆ. ನಾವು ಕೆಲವೊಂದು ಕಾಂಪಿಟೇಷನ್ ಬ್ರ್ಯಾಂಡಿಗೆ ಸಮೇತ ಒಪೊನೆಂಟಾಗಿ ಸ್ಯಾಂಪಲನ್ನು ಮಾಡಿ ಸಹ ನಮ್ಮ ಕ್ವಾಲಿಟಿ ಟಚ್ ಆ್ಯಂಡ್ ಫೀಲ್ ಮಾಡಿ ಅವ್ರಿಗೆ ತೋರಿಸಿದ್ದೇವೆ. ಸೊ ಕಸ್ಟಮರ್ ಫೀಡ್ಬ್ಯಾಕು ಚೆನ್ನಾಗಿದೆ. ಓವರಾಲ್ ನಮಗೆ ಸೇಲು ಸಹ ತುಂಬ ಹೈಕ್ ಕೊಡ್ತಾ ಇದೆ. ಸೊ ಚೆನ್ನಾಗಿ ನಡೀತಾ ಇದೆ, ಓವರಾಲ್ ಸೇಲ್ ಚೆನ್ನಾಗಿ ನಡೀತಾ ಇದೆ. ಸೊ ಇದು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ನಾರ್ಮಲ್ ಜನರಾಗಿ ನಮಗೆ ಐಡಿಯಾ ಇರಲ್ಲ ಕೋಸ್ಟಲ್ ಬೆಲ್ಟಲ್ಲಿ ಈ ರೀತಿ ಟೆಂಪ್ರೇಚರ್ ವೇರಿಯೇಷನ್ಸಿಂದಾಗಿ ಅದರಲ್ಲೂ ಪೇಂಟ್ಸಲ್ಲಿ ಸ್ಪೆಷಾಲಿಟೀಸ್ ಇರುತ್ತೆ ಅನ್ನೋದು ನಮಗೆ ಇವಾಗಲೇ ಗೊತ್ತಾಗಿರೋದು ಆ್ಯಕ್ಚುಲಿ. ಸೊ ಇವಾಗ ಇನ್ ಟೋಟಲ್ ಸರ್, ಇವಾಗ ನಿಪ್ಪಾನ್ ಪೇಂಟ್ಸ್ ಇದ್ದು ಕೀ ಹೈಲೈಟ್ಸ್ ಅಂತ ಹೇಳಬೇಕಾದ್ರೆ ಇಬ್ಬರು ಇದರ ಬಗ್ಗೆ ಮಾತಾಡ್ಬೋದು, ಏನು ಅಂತ ಹೇಳ್ತೀರಾ? ಸೊ ಕೀ ಹೈಲೈಟ್ಸ್ ಹೇಳಬೇಕಾದ್ರೆ ಒಂದನೇದಾಗಿ ನಮ್ಮದು ಗ್ರೀನ್ ಕೋ ಸರ್ಟಿಫೈಡ್ ಪ್ರಾಡಕ್ಟ್. ಸೊ ಇದು ನಾವು ನಿಪ್ಪೋನ್ ಪೇಂಟ್ ಒಂದು IGBC ಇದರದ್ದು ಮೆಂಬರ್ ಕೂಡ, ಇಂಡಿಯನ್ ಗ್ರೀನ್ ಕೌನ್ಸಿಲಿಂಗ್ ಇದರದ್ದು ಮೆಂಬರ್ ಕೂಡ. ಸೊ ನಮ್ಮ ಪ್ರಾಡಕ್ಟಿಗೆ ಗೋಲ್ಡ್ ಸರ್ಟಿಫಿಕೇಟು ಸಿಕ್ಕಿದೆ. ಈವನ್ ನ್ಯಾಷನಲ್ ಹೆಲ್ತ್ ಅಕಾಡೆಮಿ ಅವರದ್ದು ಸರ್ಟಿಫಿಕೇಷನ್ ಇದೆ. ಯಾಕಂದರೆ ನಮ್ಮ ಪ್ರಾಡಕ್ಟ್ಸಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಟೆಕ್ನಾಲಜಿ ಅಂತ ಇರುವಂಥ ಪ್ರಾಡಕ್ಟ್ಸ್ ಇದೆ. ಸೊ ಅದಕ್ಕೆ ನ್ಯಾಷನಲ್ ಹೆಲ್ತ್ ಅಕಾಡೆಮಿ ಅವರದ್ದು ಸರ್ಟಿಫಿಕೇಷನು ಇದೆ ನಮ್ಮ ಪ್ರಾಡಕ್ಟಲ್ಲಿ. ಸೊ ಪ್ರತಿಯೊಂದು ಟಿನ್ನಲ್ಲಿ ಸಹ ನಮ್ಮದು ಎಲ್ಲ ಏನು ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಎಲ್ಲ ನಿಮಗೆ ಅದರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಇನ್ನೊಂದನೇದಾಗಿ ಅಂದರೆ ಯಾವುದೇ ಮತ್ತೊಂದು ಏನಂದರೆ ನಮ್ಮದು ಈಗ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಏನು ನಾವು ಪರ್ಚೇಸ್ ಮಾಡ್ತೇವೆ ಅದಕ್ಕೆ ಒಂದು ವರ್ಷದ್ದು ವ್ಯಾರಂಟಿ ಕಾರ್ಡ್ ಅಂತ ನಾವು ಕೊಡ್ತಾರೆ ಕಸ್ಟಮರಿಗೆ. ಬಟ್ ಪೇಂಟ್ ಕಂಪನಿಯಲ್ಲಿ ಇಲ್ಲಿವರೆಗೆ ಈಗ ಯಾರು ನಾವೊಂದು ವ್ಯಾರಂಟಿ ಎಲ್ಲ ಹೇಳ್ತಾರೆ, 5 ವರ್ಷದ 6 ವರ್ಷದ 7 ವರ್ಷದ ಎಲ್ಲ ಹೇಳ್ತಾರೆ. ಬಟ್ ನಾವೊಂದು ಹಾರ್ಡ್ ಕಾಪಿ ಕಸ್ಟಮರಿಗೊಂದು ಹಾರ್ಡ್ ಪ್ರೂಫ್ 7 ವರ್ಷದ್ದು ನಾನು ಹಾಕಿದ್ದೇನೆ, 7 ವರ್ಷ ವ್ಯಾರಂಟಿ ಪ್ರೂಫ್ ನನಗೆ ಬೇಕು ಅಂತ ಯಾವ ಕಂಪ್ನಿಯವರು ಕೊಡೋದಿಲ್ಲ. ಬಟ್ ನಿಪ್ಪೋನ್ ಪೇಂಟ್ ಕಂಪನಿಯವರು ಹಾರ್ಡ್ ಪ್ರೂಫು ನಾವು ಅದನ್ನು ಕಸ್ಟಮರಿಗೆ ಕೊಡ್ತಾ ಇದ್ದೇವೆ. ಆಲ್ಮೋಸ್ಟ್ ತುಂಬ ಜನರಿಗೆ ಈಗ ಕೊಟ್ಟಿದ್ದೇವೆ. ಯಾಕಂದರೆ ಕಂಪ್ನಿ ಯಾವತ್ತೂ ಲಾಂಗ್ ಲಾಸ್ಟಿಂಗ್ ಇರ್ತದೆ, ಯಾವುದೇ ಮೇಲೆ ಎಂಪ್ಲಾಯ್ ಮೇಲೆ ಯಾವುದು ಡಿಪೆಂಡ್ ಇರೋದಿಲ್ಲ. ನಾವು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕಸ್ಟಮರಿಗೆ, ಅವರಿಗೊಂದು ಮನಸ್ಸಲ್ಲಿ ಒಂದು ಇರುತ್ತೆ, ಇವರು ನೆಕ್ಸ್ಟ್ ಯಾರು ನಮಗೆ ಸರ್ವಿಸ್ ಕೊಡೋದಿಲ್ಲ ಹಾಗೊಂದು ಅವರ ಭಾವನೆ ಬರುತ್ತೆ. ಬಟ್ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟರೆ ಕಂಪನಿ ಯಾವತ್ತಿರುತ್ತೆ, ಅವ್ರಿಗೆ ಕಂಪನಿ ಯಾವತ್ತು ಎನಿ ಟೈಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಅದೊಂದು ಸ್ಪೆಷಲ್ ಕ್ವಾಲಿಟಿ ನಮ್ಮ ನಿಪ್ಪೋನಲ್ಲಿದೆ. ಸೊ ಅದಕ್ಕೆ ಅದು ತುಂಬ ನಮಗೆ ಅಡ್ವಾಂಟೇಜು ಆಗ್ತದೆ. ಈಗ ದಟ್ ಈಸ್ ಎಕ್ಸಲೆನ್ಸ್ ಆಫ್ ನಿಪ್ಪೋನ್ ಅಂತ ಹೇಳ್ಬೋದು. ಸರ್ ಇದಕ್ಕೆ ಏನಾದರೂ ಆ್ಯಡ್ ಆನ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಆಲ್ಮೋಸ್ಟ್ ಪ್ರಥಮ್ ಕಂಪ್ಲೀಟ್ ಮಾಡಿದ್ದಾರೆ. ಮೇಜರ್ಲಿ ನಾನು ನಿಪ್ಪೋನ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಕಸ್ಟಮರ್ದು ಪೇಂಟಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಸೊ ಅದನ್ನು ನಾನು ನೀಟಾಗಿ ಫುಲ್ಫಿಲ್ ಮಾಡ್ತಾ ಇದ್ದಾವೆ. ಎಕ್ಸಾಂಪಲ್ ವಾರಂಟಿ ಕಾರ್ಡ್ ಆಗಿರ್ಬೋದು. ಸೊ ಮೇಜರ್ಲಿ ವಾರಂಟಿ ಕಾರ್ಡ್ ಏನು ಕಲರ್ ಫೇಡ್ ಆಗದೆ ಇರೋದಕ್ಕೆ, ಆ್ಯಂಟಿ ಆ್ಯಂಟಿ ಫಂಗಲ್, ಸೊ ಇದಕ್ಕೆಲ್ಲ ವಾರಂಟಿ ಕಾರ್ಡ್ ಕೊಡ್ತಾ ಇದ್ದಾವೆ. ಸೊ ಕೊಟ್ಟಿದ್ದು ಮತ್ತು ಒಳ್ಳೆ ಫೀಡ್ಬ್ಯಾಕು ಬಂದಿದೆ ಕಸ್ಟಮರಿಂದ. ಇನ್ನೊಂದು ಅವ್ರು ಹೇಳಿದಾಗೆ ನಮ್ಮದು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ. ಸೊ ಇಲ್ಲೇ ಹತ್ತಿರದಲ್ಲಿ ನಾವು ಒಂದು ಹಾಸ್ಪಿಟ್ಲಿಗೆ ಸಹ ಕೊಟ್ಟಿದ್ದೇವೆ, NRH ಹಾಸ್ಪಿಟ್ಲ್ ಅಂತ. ಸೊ ಅಲ್ಲಿ ಮೇಜರ್ ಡಾಕ್ಟ್ರೇ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಈವನ್ ಸ್ಮೆಲ್ ಆಗಿರ್ಬೋದು, ಯಾವುದೇ ರೀತಿ ಸ್ಮೆಲ್ ಇಲ್ಲ. ಎಸ್ಪೆಷಲಿ ವ್ಯಾಲೆಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಏನು ಕೆಮಿಕ್ ಹಾಕ್ತಾರೆ, ಸೊ ಅದರಲ್ಲಿ ನಮ್ಮದು ಲೋ VOC ಅಂತ ಇರುತ್ತೆ, 0%. ಸೊ ಈವನ್ ಅದು ಡಾಕ್ಟ್ರಿಂದ ಸಹ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಅದೊಂದು ಈ ಕೋಸ್ಟಲ್ ಬೆಲ್ಟಲ್ಲಿ ಹೆಮ್ಮೆ ವಿಷಯ. ಡಾಕ್ಟರ್ ಹತ್ರ ಆ ಫೀಡ್ಬ್ಯಾಕ್ ತೊಗೊಂಡಿದ್ದೇವೆ ನಾವು. ಸೊ ಓವರಾಲ್ ಇವ್ರು ಕಂಪ್ಲೀಟ್ ಮಾಡಿದ್ದಾರೆ ಮೇಜರ್ಲಿ. ಸೊ ಎಲ್ಲ ರಿಕ್ವೈರ್ಮೆಂಟನ್ನು ನಾವು ಫುಲ್ಫಿಲ್ ಮಾಡ್ತಾ ಇದ್ದೇವೆ. ಓಕೆ ಸರ್ ಹೆಚ್ಚಾಗಿ ಒಂದು ಕಸ್ಟಮರ್ಸಲ್ಲಿ ಒಂದು ಒಪಿನಿಯನ್ ಇರುತ್ತೆ, ಕಂಪನಿ ಬಂದು ಜಪಾನಿಂದ, ಸೊ ರೇಟ್ ಎಲ್ಲ ಹೇಗಿರುತ್ತೋ ನಮಗದು ಎಟ್ಕೊತ್ತೋ ಕೈಗೆ. ಸೊ ಇದರ ಬಗ್ಗೆ ಮಾತಾಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಸೊ ನಾನು ಆಗಲೇ ಹೇಳಿದಾಗೆ
ಈ ನಿಪಾನ್ ಪೇಂಟ್ ಕಂಪ್ನಿ ಪ್ರತಿ ವರ್ಗದ ಜನರಿಗೂ ರೀಚ್ ಆಗುವಂಥ ಬೆಲೆಯಲ್ಲಿ ಸಿಗ್ತದೆ. ಯಾರೇ ಕಸ್ಟಮರ್ ಬರಲಿ, ಇದು ತುಂಬ ನಿಪಾನ್ ತುಂಬ ಕಾಸ್ಟ್ಲಿ ಇದೆ, ಅದನ್ನು ನಮಗೆ ಆಗೋದಿಲ್ಲ, ನಮಗೆ ಕಡಿಮೆದು ಬೇಕು, ಇಲ್ಲ, ಪ್ರತಿಯೊಂದು ಯಾವುದೇ ರೇಂಜ್, ಯಾವ ಕಸ್ಟಮರ್ ಯಾವ ರೇಂಜಲ್ಲಿ ಬೇಕು ಆ ರೇಂಜಲ್ಲಿ ಪ್ರಾಡಕ್ಟ್ ಇದೆ. ಮತ್ತು ಈ ನಿಪಾನ್ ಪೇಂಟ್ ಕಂಪ್ನಿಯಲ್ಲಿ ಓನ್ಲಿ ಪೇಂಟ್ ಮಾತ್ರ ಅಲ್ಲ, ನಮ್ಮದು ವಾಟರ್ ಪ್ರೂಫಿಂಗ್ ಕನ್ಸ್ಟ್ರಕ್ಷನ್ ಕೆಮಿಕಲ್ ಇದೆ. ಸೊ ಕಾಂಕ್ರೀಟ್ ಮಿಕ್ಸ್ಚರ್ ಮಾಡುವಂಥದ್ದು ಕಾಂಕ್ರೀಟ್ ಮಿಕ್ಸ್ಚರ್ ಇದೆ. ಸೊ ಓನ್ಲಿ ಪೇಂಟ್ ಸೆಗ್ಮೆಂಟ್ ಮಾತ್ರ ನೋಡ್ತಾ ಇಲ್ಲ, ಈವನ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಸೆಗ್ಮೆಂಟು ಅದನ್ನು ನಾವು ನೋಡ್ತಿದ್ದೀವಿ, ಪ್ಲಸ್ ಇಂಜಿನಿಯರ್ಸ್. ಯಾಕಂದರೆ ಕನ್ಸ್ಟ್ರಕ್ಷನ್ ಮಾಡುವಾಗಲೇ ನಮ್ಮದು ಸ್ಟಾರ್ಟಿಂಗಿಂದ ಏನಿದೆ ಅಲ್ಲಿಂದ ಪ್ರಾಡಕ್ಟ್ ನಮ್ಮದರಲ್ಲಿ ನಿಪಾನ್ನಲ್ಲಿ ಅವೈಲೇಬಲ್ ಇದೆ. ಬಿಟುಮಿನಸ್ ಕೋಟಿಂಗ್ ಅಂತ ಇರ್ಬೋದು. ಸೊ ಆಲ್ ರೇಂಜ್ ಪ್ರಾಡಕ್ಟ್ಸ್, ಕಾಂಕ್ರೀಟ್ ಮಿಕ್ಸ್ಚರ್ ಇರ್ಬೋದು, ಅಥವಾ ಟೈಲ್ ಫಿಕ್ಸ್ ಗಮ್, ಟೈಲ್ಸ್ ನಮ್ಮದು ಗ್ರಾನೈಟ್ ಎಲ್ಲ ಕೂರಿಸಲಿಕ್ಕೆ ಟೈಲ್ ಫಿಕ್ಸ್ ಗಮ್ ಅಂಥದ್ದೆಲ್ಲ ಪ್ರಾಡಕ್ಟ್ಸ್ ನಮ್ಮದು ನಿಪಾನ್ ಪೇಂಟಲ್ಲಿ ಅವೈಲೇಬಲ್ ಇದೆ. ಸೊ ಆಲ್ ರೇಂಜ್ ಪ್ರಾಡಕ್ಟ್ಸ್ ಕಸ್ಟಮರಿಗೆ ಒಂದು ಶಾಪಿಗೆ ಬಂದರೆ ಎಲ್ಲ ರೇಂಜ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುವಂಥದ್ದು ನಮ್ಮದು ಶೋರೂಮ್ ಆಗಲಿ ಅಥವಾ ಸ್ಟೋರ್ ಆಗಲಿ ಯಾವ ಅಂಗಡಿಯಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ ಸರ್, ಇನ್ನು ಸ್ಕೀಮ್ಸ್ ಅಂತ ಬಂದರೆ ನವರಾತ್ರಿ ಹಾಗೂ ದೀಪಾವಳಿಗೆ ಒಂದಷ್ಟು ಸ್ಕೀಮ್ಸ್ ನಡೀತಾ ಇದೆ. ಸೊ ಈ ಸ್ಕೀಮ್ಸ್ ಬಗ್ಗೆ ಒಂದು ಮಾಹಿತಿ ಕೊಡೋದಾದರೆ? ಸೊ ಈಗ ಪ್ರೆಸೆಂಟ್ಲಿ ನಮ್ಮದು ನಿಪಾನ್ ಪೇಂಟ್ ಕಡೆಯಿಂದ ಒಂದು ಜಂಬೂ ಸವಾರಿ ಸ್ಕೀಮ್ ನಡೀತಾ ಇದೆ, ನವರಾತ್ರಿ ದೀಪಾವಳಿ. ಸೊ ಇದು ಬೇಸಿಕಲಿ ಒಂದು ಕಸ್ಟಮರಿಗೆ, ಹೆಂಡ್ ಕಸ್ಟಮರಿಗೆ ಮತ್ತು ಯಾರು ನಮಗೆ ಕಸ್ಟಮರ್ ತಂದು ಕೊಡ್ತಾರೆ ಅವರಿಗೂ ಇದನ್ನು ಅಪ್ಲಿಕೇಬಲ್ ಆಗುತ್ತೆ. ಸ್ಕೀಮ್ ಯಾವ ಥರ ರನ್ ಆಗುತ್ತೆ ಅಂದರೆ, ಒಂದು ಕಸ್ಟಮರ್ ಮಿನಿಮಮ್ 5,000 rupees ಪರ್ಚೇಸ್ ಎನಿ ಐಟಮ್, ನಿಪಾನ್ ರಿಲೇಟೆಡ್ ಎನಿ ಪೇಂಟ್ ಅಂತಲ್ಲ, ನಾನು ಆಗಲೇ ಹೇಳಿದಾಗೆ ಎಲ್ಲ ಸೆಗ್ಮೆಂಟ್ ಯಾವುದಾದ್ರು ಒಂದು 5,000 rupees ಅಮೌಂಟ್ ಇದು ಪರ್ಚೇಸ್ ಮಾಡಿದರೆ ಅವರಿಗೆ ಈ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗ್ತದೆ. ಇದು ಜಸ್ಟ್ ನಮ್ಮದು ಒಂದು ವೀಲ್ ಇದೆ, ಸ್ಪಿನ್ ಆ್ಯಂಡ್ ವಿನ್ ಅಂತ. ಸೊ ಅದಕ್ಕೆ ಸ್ಕ್ಯಾನ್ ಆ್ಯಂಡ್ ವಿನ್, ಇದು ಸ್ಪಿನ್ ವೀಲ್ ಮಾಡಿದರೆ ಅದರಲ್ಲಿ ಪ್ರತಿಯೊಂದು ಕಸ್ಟಮರಿಗೂ ಒಂದು ಬಹುಮಾನ ಇದ್ದೇ ಇದೆ. ಯಾರಿಗೂ ಬಹುಮಾನ ಸಿಕ್ಕಿಲ್ಲ ಅಂತಲ್ಲ, ಎಲ್ರಿಗೂ ಒಂದು ಬಹುಮಾನ ಸಿಗ್ತದೆ. ಮತ್ತು ಇದು ಎಲ್ಲ ಕಡೆ ಇಡೀ ಕರ್ನಾಟಕ ಭಾಗದಲ್ಲಿ ನಡೀತಾ ಇದೆ. ಈ ಜಂಬೂ ಸವಾರಿ ಆಫರ್ ಏನಿದೆ, ಪ್ರತಿಯೊಂದು ನಿಪಾನ್ ಡೀಲರ್ ಹತ್ರ ಯಾರೇ ಕಸ್ಟಮರ್ ಹೋಗಿ ಕೇಳಿದರು ಇದು ಜಂಬೂ ಸವಾರಿ ಸ್ಕೀಮ್ ಬಗ್ಗೆ ಅವ್ರ ಹತ್ರ ಕೇಳ್ಬೋದು. ಸೊ ಅವರಿಗೆ ಅಲ್ಲಿ ಅವರು ಮಾಹಿತಿ ಕೊಡ್ತಾರೆ ಅದರದ್ದು ಯಾವ ರೀತಿ ಇದೆ ಏನು ಅಂತ. ಸೊ ಪ್ರತಿ ಕಸ್ಟಮರಿಗೂ ಸಿಗುತ್ತೆ. ಅದು ಬಿಟ್ಟು ನಾರ್ಮಲ್ ಬಹುಮಾನ ಏನು ಸ್ಟಾರ್ಟಿಂಗಲ್ಲಿ ಸಿಗ್ತದೆ, ಅದು ಬಿಟ್ಟು ಬಂಪರ್ ಲಕ್ಕಿ ಡ್ರಾ ಇದೆ. ಅದರಲ್ಲಿ ನಮ್ಮದು ಒಂದು ಕಾರ್, ಮೊಬೈಲ್ ಫೋನು, ಗೋಲ್ಡ್, ಈ ಥರ 3 ಸೆಗ್ಮೆಂಟ್ ಪ್ರೈಸ್ ಇದೆ. ಅದನ್ನು ನಾವು ಕಂಪ್ನಿ ಸೈಡಿಂದ ಇದು ಕಾಂಟೆಸ್ಟ್ ದೀಪಾವಳಿ ಆದ ನಂತರ ಅದನ್ನು ಮಾಡ್ತಾಯಿದ್ದೇವೆ, ಬಂಪರ್ ಡ್ರಾ. ಸೊ ಅದು ಬೆನಿಫಿಟ್ಟು ನಾವು ಕಸ್ಟಮರಿಗೆ ಕೊಡ್ತಾಯಿದ್ದೇವೆ ಈಗ ಪ್ರೆಸೆಂಟ್ಲಿ. ಸೊ ನೆಕ್ಸ್ಟ್ ಇನ್ನು ನ್ಯೂ ಇಯರ್ಗೆ ಇನ್ನು ಅದೇ ರೀತಿ ಯಾವುದೇ ಒಂದು ಹಬ್ಬಕ್ಕೆ ಬೇರೆ ಬೇರೆ ರೀತಿಯ ಎಂಡ್ ಕಸ್ಟಮರ್ ಸ್ಕೀಮ್ಸ್ ನಡೀತಾ ಇರ್ತದೆ ನಿಪಾನಿಂದ. ಸೊ ಇನ್ ಟೋಟಲ್ ಹೇಳಬೇಕು ಅಂತ ಹೇಳಿದರೆ, ಕಸ್ಟಮರ್ಸ್ ಇಲ್ಲಿಗೆ ಬಂದರೆ ಬೆಸ್ಟ್ ಕ್ವಾಲಿಟಿ, ಉತ್ತಮ ಗುಣಮಟ್ಟದ ಪೇಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಸಿಗುವಂಥದ್ದು ಒಂದಾದರೆ ಈ ಸ್ಕೀಮ್ ಅನ್ನೋದು ಐಸ್ ಆನ್ ಟಾಪ್ ಅನ್ನೋ ಆಫರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್.